ವೀಕ್ಷಕರೇ, ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಕಳೆದ ಹಲವಾರು ಸಂಚಿಕೆಗಳಲ್ಲಿ ಕರ್ನಾಟಕ ಆಯುರ್ವೇದ ಮತ್ತು ಮೆಡಿಕಲ್ ಕಾಲೇಜ್ ವತಿಯಿಂದ ಸಾಕಷ್ಟು ಆರೋಗ್ಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಬಂದಿದ್ದಾರೆ. ಇವತ್ತು ಔಷಧಿ ಸಸ್ಯಗಳನ್ನು ಕಾಪಾಡುವ ಬಗ್ಗೆ ಹಾಗೆಯೇ ಅದನ್ನು ಹೇಗೆ ಬೆಳೆಸಬಹುದು ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ದ್ರವ್ಯಗುಣ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಶ್ರೀದೇವಿ ಅವರು ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಎಸ್ ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಇತ್ತೀಚಿನ ದಿನಗಳಲ್ಲಿ ಔಷಧಿ ಸಸ್ಯಗಳ ಮಹತ್ವ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅದು ಕೂಡ ಕೊರೋನಾ ಬಂದ ಬಳಿಕ ಅಮೃತಬಳ್ಳಿ ಆಗಿರ್ಬೋದು ಅಥವಾ ಸಾಕಷ್ಟು ಔಷಧಿ ಸಸ್ಯಗಳ ಬಗ್ಗೆ ಮಹತ್ವ ಹೆಚ್ಚಾಗಿದೆ. ಸೊ ಈ ಒಂದು ಔಷಧಿ ಸಸ್ಯಗಳನ್ನು ಯಾಕೆ ಬೆಳೆಸಬೇಕು ಅನ್ನುವಂಥದ್ದು ಮೊದಲನೇದಾಗಿ. ನೀವು ಹೇಳಿದಾಗೆ ಕೊರೋನಾ ಬಂದು ಸ್ವಲ್ಪ ಹರ್ಬಲ್ ಡ್ರಗ್ಸ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಆಗಿದೆ. ಅದು ಅಲ್ಲದೆ ಇತ್ತೀಚಿನ ಕಾಲದಲ್ಲಿ ತುಂಬ ಅರ್ಬನೈಸೇಷನ್ ಆಗಿದೆ. ಅಂದರೆ ಬಿಲ್ಡಿಂಗ್ಗಳು ತುಂಬ ಬರ್ತಾ ಇದ್ದಾವೆ, ಮತ್ತು ಗಿಡಗಳನ್ನೆಲ್ಲ ಕಡಿತಾ ಇದ್ದಾರೆ. ಹಾಗಾಗಿ ಗಿಡಗಳು ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ಈ ಮೆಡಿಸಿನಲ್ ಪ್ಲಾಂಟ್ಸ್, ಔಷಧಿ ಸಸ್ಯಗಳೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಕೆಲವುದಂತೂ ಎಕ್ಸ್ಟಿಂಕ್ಷನ್ನಲ್ಲೇ ಇದೆ, ಅಂದರೆ ಅದಿನ್ನೂ ಸಿಗುವುದಿಲ್ಲ ಅನ್ನೋ ಅಂಥ ಪರಿಸ್ಥಿತಿಯಲ್ಲಿದೆ. ಸೊ ಈ ಔಷಧಿ ಸಸ್ಯಗಳಿಂದ ನಮಗೆ ತುಂಬ ಲಾಭಗಳಿದ್ದಾವೆ. ಆದ ಕಾರಣ ನಾವು ಅದನ್ನು ಕಾಪಾಡಲೇಬೇಕು, ಅದು ನಮ್ಮ ಕರ್ತವ್ಯ. ಮತ್ತು ಇತ್ತೀಚಿನ ಕಾಲದಲ್ಲಿ ತುಂಬ ಅತ್ಯವಸರ ಆಗಿದೆ. ಒಂದು ಎರಡನೇದೇನಂತ ಹೇಳಿದರೆ, ಈಗ ಯಾವುದಾದ್ರೂ ಒಂದು ಚಿಕ್ಕ ಕಾಯಿಲೆ ಸ್ಟಾರ್ಟ್ ಆಯಿತು, ಒಂದು ಶೀತ ಅಂತಲೇ ಇಟ್ಕೊಳ್ಳಿ. ನೀವೇನು ಮಾಡ್ತೀರಿ, ನಮ್ಮ ಹತ್ರವೇ ಬೆಳೆದ್ರೆ ಕೂಡಲೇ ಹೋಗ್ತೀರಿ, ಅಲ್ಲಿಂದ ಒಂದು ಎಲೆಯ ಏನಾದರೂ ಒಂದು ತೊಗೊಂಡು ಕಷಾಯವ ಸ್ವರಸವ ಏನೋ ಮಾಡಿ ಕುಡಿತೀರಾ. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನೀವು ಔಷಧಿನ ತೊಗೊಳ್ತೀರಾ. ಆದ ಕಾರಣ ಕಾಯಿಲೆಯನ್ನು ಅಲ್ಲಿಯೇ ತಡೆ ಕಟ್ಬೋದು, ಅದನ್ನು ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲೇ ಕಂಟ್ರೋಲ್ ಆಗುತ್ತೆ. ಒಂದು ಮೂರನೇದು ಏನಂತ ಹೇಳಿದರೆ, ನೀವು ಈ ಔಷಧಿ ಸಸ್ಯಗಳಾಗಲಿ ಇನ್ ಜನರಲ್ ಗಾರ್ಡನಿಂಗ್ ಆಗಲಿ, ನೀವು ಗಿಡಗಳ ಹತ್ರ ಹೋಗ್ತೀರಾ, ಬೆಳಗಿನ ಜಾವ ಹೋಗ್ತೀರಾ ಕೆಲವೊಮ್ಮೆ. ಸೊ ಸೂರ್ಯಕಿರಣದಲ್ಲಿ ವಿಟಮಿನ್ ಡಿ ಇರುತ್ತೆ. ಸೊ ವಿಟಮಿನ್ ಡಿ ನಮ್ಮ ಚರ್ಮಕ್ಕೆ ಸಿಗ್ತದೆ. ಪ್ಲಸ್ ಕೆಲವೊಮ್ಮೆ ನೀವು ನೀರು ಹಾಕಲಿಕ್ಕೆ, ಬೇರೆ ಏನಾದರೂ ಗಿಡದ ಕೆಲಸ ಮಾಡಲಿಕ್ಕೆ ಎದ್ದು ಕೂತು ಮಾಡ್ತೀರಾ. ಸೊ ಚಿಕ್ಕ ಪುಟ್ಟ ಎಕ್ಸರ್ಸೈಸ್ ಆಗ್ತದೆ. ಮತ್ತು ಎಲೆಗಳೆಲ್ಲ ಯೂಶಲಿ ಗಿಡಗಳೆಲ್ಲ ಎಲೆ ಗ್ರೀನ್ ಇರುತ್ತೆ, ಹಸಿರು ಇರುತ್ತಲ್ವಾ. ಹಸಿರು ಬಣ್ಣದಲ್ಲಿ UV ರೇಸ್ ಅಬ್ಸಾರ್ಬ್ ಆಗುವಂಥ ಶಕ್ತಿ ಇದೆ. ಸೊ ಅದರಿಂದ ಕಣ್ಣಿಗೆ ತುಂಬ ಒಳ್ಳೆಯದು. ಸೊ ನೀವು ಒಮ್ಮೆ ಆದರೂ ಒಂದು ಗಾರ್ಡನ್ ಗ್ರೀನರಿ, ನೀವು ಪಾರ್ಕಿಗೆ ಹೋದರೆ ಸಹ ನಿಮಗೆ ಯಾಕೆ ಅದು ಉಲ್ಲಾಸ ಆಗುತ್ತೆ ಅಂದರೆ ಇದಕ್ಕೆ ಅದು. ಸೊ ಗ್ರೀನರಿ ತುಂಬ ಒಳ್ಳೆಯದು, ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ಮೂಡ್ ಬೂಸ್ಟರ್ ಒಂದು. ತುಂಬ ನಿಮಗೆ ಒಮ್ಮೆ ಗಿಡಗಳ ಹತ್ರ ಹೋದರೆ ನಿಮಗೆ ಯು ವಿಲ್ ಫೀಲ್ ವೆರಿ ಗುಡ್, ತುಂಬ ಹ್ಯಾಪಿನೆಸ್ ಬರುತ್ತೆ, ಸಂತೋಷ ಆಗುತ್ತೆ. ಅದು ಅಲ್ಲದೆ ನಮಗೆಲ್ಲರಿಗೂ ಗೊತ್ತಿದೆ, ಪ್ಲ್ಯಾಂಟ್ಸ್ ಎಲ್ಲ ಗಿಡಗಳೆಲ್ಲ ಕಾರ್ಬನ್ ಡೈಆಕ್ಸೈಡ್ ತೊಗೊಳ್ತದೆ, ಆಕ್ಸಿಜನ್ ಬಿಡ್ತದೆ. ಸೊ ನಮ್ಮ ಮನೆ ಸುತ್ತ ಆಕ್ಸಿಜನಿನ ಅಂಶ ಜಾಸ್ತಿಯಾಗಿ ಪೊಲ್ಯೂಷನ್ ಕಮ್ಮಿ ಆಗುತ್ತೆ. ಸೊ ಇದರಿಂದಾಗಿ ಗಿಡಗಳು, ಸ್ಪೆಷಲಿ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಬೆಳೆಸೋದು ತುಂಬ ಅಗತ್ಯ. ಹಾಗಾದರೆ ಬೇಸಿಕ್ಲಿ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ, ಅಂದರೆ ಏನೆಲ್ಲ ಬೇಕಾಗುತ್ತೆ ಅನ್ನುವಂಥದ್ದು ಬೆಳೆಸೋದಕ್ಕೆ? ಗಿಡಗಳು ಬೆಳೆಸಲಿಕ್ಕೆ ಮೇಯ್ನ್ಲಿ ಬೇಕಾಗಿರೋಂಥದ್ದು ಟೈಮ್, ಸ್ಪೇಸ್ ಮತ್ತು ಇಂಟ್ರೆಸ್ಟ್. ಅದು ಅಲ್ಲದೆ ನಮಗೆ ಕೆಲವು ಇದಿದೆ, ಪರಿಕರಗಳು ಬೇಕಾಗ್ತದೆ, ಪಾಟ್ಸು ಮತ್ತು ಚಟ್ಟಿಗಳು, ಮಣ್ಣು ಮಿಕ್ಸ್, ಮತ್ತು ಚಿಕ್ಕ ಪುಟ್ಟ ಇನ್ಸ್ಟ್ರೂಮೆಂಟ್ಸ್, ಖುರ್ಪಿ ಅಂಥದ್ದೆಲ್ಲ ಬೇಕಾಗತ್ತೆ. ಆಯಿತಾ? ಅದರಲ್ಲಿ ಈಗಿನ ಕಾಲದಲ್ಲಿ ಎಲ್ಲರೂ ಬ್ಯುಸಿ ಇರ್ತೇವಲ್ಲ. ಸೊ ಕೆಲವರಿಗೆ ಟೈಮ್ ಇರ್ತದೆ, ಕೆಲವರಿಗೆ ಇಂಟ್ರೆಸ್ಟ್ ಇರ್ತದೆ, ಕೆಲವರಿಗೆ ಸ್ಪೇಸ್ ಇರುವುದಿಲ್ಲ, ಹಾಗೆಲ್ಲ ಇರ್ತದೆ. ಈ ಮೂರು ಸಹ ದೊಡ್ಡ ಪ್ರಾಬ್ಲಮ್ಮೇ. ಬಟ್ ಬೇಸಿಕಲಿ ಇಂಟ್ರೆಸ್ಟ್ ಇದ್ದರೆ ನಾವೇನಾದರೂ ಮಾಡ್ಬೋದು, ಎಲ್ಲಿಯಾದರೂ ಗಿಡ ಬೆಳೆಸ್ಬೋದು. ಅದು ನನ್ನ ಅನಿಸಿಕೆ. ಮತ್ತೀಗ ಸುಮಾರು ಜನ ಹೇಳ್ತಾರೆ ಸ್ಪೇಸ್ ಇಲ್ಲ, ನಾವು ಹೇಗೆ ಬೆಳೆಸೋದು ಅಂತ. ಅದಕ್ಕೆ ಸಹ ಬೇಕಾದಷ್ಟು ಉಪಾಯಗಳಿದ್ದಾವೆ. ಈಗ ಬಿಲ್ಡಿಂಗ್ಗಳಿರ್ತಾರೆ, ಫ್ಲ್ಯಾಟ್ಸಲ್ಲಿ ಇರ್ತಾರೆ ಕೆಲವರು, ಅವರಿಗೆಲ್ಲ ಬಾಲ್ಕನಿ ಇರುತ್ತೆ ಅಲ್ವಾ, ಬಾಲ್ಕನಿಯಲ್ಲಿ ಬೆಳೆಸ್ಬೋದು ಗಿಡಗಳನ್ನು. ಬಾಲ್ಕನಿದು ರೈಲಿಂಗ್ ಇರ್ತದಲ್ವಾ, ಅದಕ್ಕೆ ಹಾಕುವಂಥ ಚಟ್ಟಿಗಳು ಸಿಗ್ತವೆ, ಅದರಲ್ಲಿ ಹಾಕ್ಬೋದು. ಮತ್ತು ಬಾಲ್ಕನಿಯಲ್ಲಿ ಗೋಡೆಗೆ ವರ್ಟಿಕಲ್ ಶೆಲ್ಫ್ ಸಿಗತ್ತೆ, ಅದರಲ್ಲೇ ಪಾಟ್ಸ್ ಇಡುವಂಥ ಇದಿರ್ತದೆ, ಫೆಸಿಲಿಟಿ ಇರ್ತದೆ. ವರ್ಟಿಕಲ್ ಗಾರ್ಡನಿಂಗ್ ಮಾಡ್ಬೋದು. ಇಲ್ಲ ಅಂದರೆ ಸ್ಟ್ಯಾಕಬಲ್ ಪಾಟ್ ಸಿಗ್ತದೆ, ಅಂದರೆ ಒಂದ್ರ ಮೇಲೆ ಒಂದು ಚಟ್ಟಿ ಇಡ್ಬೋದು. ಬಟ್ ಎಲ್ಲ ಚಟ್ಟಿಯಲ್ಲಿ ನಿಮಗೆ ಗಿಡ ಹಾಕ್ಲಿಕ್ಕೆ ಅದು ಸ್ಪೆಷಲ್ ವ್ಯವಸ್ಥೆ, ಅದು ಹಾಗೂ ಮಾಡ್ಬೋದು. ಇಲ್ಲ ಅಂದರೆ ನೀವು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕ್ಬೋದು. ಇಲ್ಲ ಅಂದರೆ ನಾವು ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿತೇವಲ್ಲ, ಅದು ವೇಸ್ಟ್ ಬಾಟಲ್ ಬರ್ತಲ್ಲ, ಅದರಲ್ಲಿ ಸಹ ಮಾಡ್ಬೋದು, ಆಗ್ಬೋದಾ? ಮತ್ತು ಇಷ್ಟೆಲ್ಲ ಅಲ್ಲದೆ
ಈಗ ಕೆಲವರಿಗೆ ಸುತ್ತ ಜಾಗ ಇರುತ್ತೆ, ಅವರಿಗೆ ಪ್ರಾಬ್ಲಮ್ ಇಲ್ಲ. ಇಂಡಿಪೆಂಡೆಂಟ್ ಹೌಸ್, ಇದು ನಾನು ಫ್ಲ್ಯಾಟ್ ಬಗ್ಗೆ ಮಾತಾಡಿ. ಇಂಡಿಪೆಂಡೆಂಟ್ ಹೌಸಲ್ಲಿ ಸುತ್ತ ಜಾಗ ಇದ್ರೆ ತೊಂದರೆ ಇಲ್ಲ. ಇಲ್ಲದಿದ್ದರೆ ಟೆರೆಸ್ ಮೇಲೆ ಮಾಡ್ಬೋದು. ಟೆರೆಸ್ ಮೇಲೆ ಬೇಕಾದಷ್ಟು ಗಿಡಗಳನ್ನು ಹಾಕ್ಕೊಂಡು ಟೆರೆಸ್ ಗಾರ್ಡನಿಂಗು ಮಾಡ್ಬೋದು. ಗಿಡಗಳು, ಔಷಧಿ ಗಿಡಗಳು, ಜನರಲ್ ಆಗಿ ಗಿಡಗಳನ್ನು ಸಹ ಬೆಳೆಸ್ಬೋದು. ಎಸ್ ಡಾಕ್ಟರ್, ಬೆಳೆಸೋದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿದ್ರಿ, ಇನ್ನು ಗಿಡ ಬೆಳೆಯೋದಕ್ಕೆ ಏನೆಲ್ಲ ಬೇಕು ಅನ್ನೋಂಥದ್ದು? ಗಿಡ ಬೆಳೆಯೋದಕ್ಕೆ ಮೇನ್ಲಿ ಬೇಕಾಗಿರೋದು ನೀರು ಮತ್ತೆ ಸನ್ಲೈಟ್, ಸೂರ್ಯ ರಶ್ಮಿ. ಕೆಲವು ಗಿಡಗಳು ಪೂರ್ತಿ ಸನ್ಲೈಟಲ್ಲಿ ಬೆಳೀತದೆ, ಫುಲ್ ಸನ್ ಬೇಕು ಅದಕ್ಕೆ. ಕೆಲವು ಗಿಡಗಳು ಶೇಡ್ ಬೇಕಾಗತ್ತೆ. ಅವು ನೀವು ಫುಲ್ ಸನ್ ಗಿಡನ್ನು ಶೇಡಲ್ಲಿಟ್ಟರೆ ಅದ್ರದ್ದು ಎಲೆ ಉದುರಿ ಸತ್ತೋಗ್ತದೆ. ಶೇಡಲ್ಲಿ ಇರುವ ಪ್ಲಾಂಟ್, ಬೆಳೆಯುವ ಪ್ಲಾಂಟ್ ನೀವು ಬಿಸಿಲಲ್ಲಿಟ್ಟರೆ ಎಲೆ ಸುಟ್ಟು ಅದನ್ನು ಸತ್ತು ಹೋಗುತ್ತೆ. ಸೊ ಹಾಗೆ ಸನ್ಲೈಟ್, ವಾಟರ್ ರಿಕ್ವೈರ್ಮೆಂಟ್ಸ್, ಇದು ಬೇಸಿಕ್. ಮತ್ತು ಅದು ಅಲ್ಲದೆ ಪಾಟ್ಸ್, ಈಗಾಗಲೇ ಹೇಳಿದ್ನಲ್ಲ ಪಾಟ್ಸು ತುಂಬ ವೆರೈಟಿ ಸಿಗುತ್ತೆ. ಅದರಲ್ಲಿ ನೀವು ಪ್ಲಾಸ್ಟಿಕ್ ಪಾಟ್ ಬಳಸ್ಬೋದು, ಮತ್ತು ಇದು ನಾನು ಹೇಳಿದಾಗೆ ರೈಲಿಂಗ್ ಪಾಟ್ಸು ಬಳಸ್ಬೋದು. ನೀವು ಪ್ಲಾಸ್ಟಿಕ್ ಚೀಲ, ವೇಸ್ಟ್ ಚೀಲ, ನೀವೇನಾದರೂ ತಂದಿರ್ತೀರ, ವೇಸ್ಟ್ ಇರುತ್ತೆ, ಅದಕ್ಕೆ ಇವೆಲ್ಲ ನೀವೇನು ಮಾಡಿದ್ರು ಪಾಟಿಗೆ ತೂತಿರಬೇಕು. ತೂತು ಹಾಕಿ ಅದರಲ್ಲಿ ಮಣ್ಣು ಹಾಕಿ ಬೆಳೆಸ್ಬೋದು. ಮತ್ತು ಬೇಸಿಕಲ್ಲಿ ಅದಕ್ಕೆ ಬೆಳೀಲಿಕ್ಕೆ, ಗಿಡಗಳಿಗೆ ಬೆಳೀಲಿಕ್ಕೆ ಮಣ್ಣು ಬೇಕು. ಮಣ್ಣು ಯೂಶ್ವಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಪಾಟಿಂಗ್ ಸಾಯಿಲ್ ಅಂತ ಹೇಳ್ತೀವಿ ಅದಕ್ಕೆ, ಪಾಟಿಂಗ್ ಮಿಕ್ಸ್. ಮಣ್ಣು, ಸ್ವಲ್ಪ ಹೊಯ್ಗೆ ಮತ್ತು ವರ್ಮಿ ಕಾಂಪೋಸ್ಟ್ ನಿಮಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಸೊ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮಣ್ಣು, ಅದರ ಕಾಲಂಶ ಹೊಯ್ಗೆ, ಮಣ್ಣಿನಷ್ಟೇ ವರ್ಮಿ ಕಾಂಪೋಸ್ಟ್ ಮಿಕ್ಸ್ ಮಾಡಿ ಚಟ್ಟಿಗೆ ಹಾಕಿ ಗಿಡಗಳನ್ನು ಬೆಳೆಸ್ಬೋದು. ಈಗ ಕೆಲವರು ಹೇಳ್ತಾರೆ ಟೆರೆಸಲ್ಲಿ ಇರ್ತೇವೆ ನಾವು, ಫ್ಲ್ಯಾಟಲ್ಲಿ ಇರ್ತೇವೆ, ಮಣ್ಣು ಸ್ವಲ್ಪ ಹೆವಿ ಆಗ್ತದೆ ಅಂತ ಹೇಳಿ ಅಲ್ವಾ. ಅದಕ್ಕೆ ಸಹ ಸೊಲ್ಯೂಷನ್ ಇದೆ. ಈ ತೆಂಗಿನ ನಾರು ಇರ್ತದಲ್ಲ, ಅದರಲ್ಲಿ ಹುಡಿ ಮಾಡ್ತಾರೆ, ಕೋಕೋ ಪೀಟ್ ಅಂತ ಹೇಳಿ. ಮತ್ತು ತೆಂಗಿನ ನಾರೆ ತಗೊಂಡು ಅದು ಪ್ಲಾಸ್ಟಿಕ್ ಅಥವಾ ಯಾವುದಾದ್ರು ನಾನು ಹೇಳಿದ ಚಟ್ಟಿ ಅಂಥದ್ರಲ್ಲಿ ಹಾಕಿಬಿಟ್ಟು ವರ್ಮಿ ಕಾಂಪೋಸ್ಟ್ ಮತ್ತು ಇನ್ನೊಂದು ಪರ್ಲೈಟ್ ಅಂತ ಸಿಗ್ತದೆ, ಅದನ್ನು ಮಿಕ್ಸ್ ಮಾಡಿ ಅದರಲ್ಲಿ ಸಹ ಗಿಡ ಬೆಳೆಸ್ಬೋದು. ಆಗ ಅದು ಲೈಟ್ ಇರುತ್ತೆ. ಈಗ ಫ್ಲ್ಯಾಟಲ್ಲಿ ಇರೋರಿಗೆ ಏನಾಗುತ್ತೆ, ಪಾಟ್ ಏನಾದರೂ ಬಿದ್ದು ತಲೆ ಮೇಲೆ ಬಿದ್ದರೆ ಅದು ಇನ್ಕನ್ವೀನಿಯೆಂಟ್ ಅಲ್ವಾ. ಸೊ ಇದು ಲೈಟ್ ವೇಟ್ ಇರುತ್ತೆ, ನಿಮಗೆ ಈಸಿ ಆಗುತ್ತೆ ಹೊಸ ವಿಧಾನ ಅನ್ಸುತ್ತೆ. ಹೌದು, ಸಾಯಿಲ್ಲೆಸ್ ಗಾರ್ಡನಿಂಗ್ ಅಂತ ಹೇಳ್ತಾರೆ ಅದಕ್ಕೆ. ಸಾಯಿಲ್ ಇಲ್ಲ ಅದರಲ್ಲಿ. ಸೊ ಕೋಕೋ ಪೀಟ್ ಹಾಕಿ ಅಥವಾ ತೆಂಗಿನ ನಾರು ಹಾಕಿ ಗಿಡಗಳನ್ನು ಬೆಳೆಸ್ಬೋದು. ಎಸ್ ಡಾಕ್ಟರ್, ಇನ್ನು ಯಾವೆಲ್ಲ ಔಷಧೀಯ ಸಸ್ಯಗಳಿವೆ, ಈ ಬಗ್ಗೆ ಮಾಹಿತಿ ನೀಡ್ಬೋದಾ ಹೇಗೆ ಅಂತ? ಔಷಧಿ ಸಸ್ಯಗಳು ನಮ್ಮಲ್ಲಿ ನಾವು ಬೆಳೆಸಬಹುದಾದಂಥವು ಸುಮಾರಿದ್ದಾವೆ. ಫಾರ್ ಎಕ್ಸಾಂಪಲ್ ಬ್ರಾಹ್ಮಿ. ನಾನೀಗ ಚಿಕ್ಕ ಚಿಕ್ಕ ಗಿಡಗಳನ್ನೇ ಹೇಳ್ತೇನೆ, ಯಾಕಂದ್ರೆ ದೊಡ್ಡ ಗಿಡ ಅಂತ ಹೇಳಿದರೆ ಅದಕ್ಕೆ ಜಾಗ ಸಹ ಜಾಸ್ತಿ ಬೇಕಾಗುತ್ತೆ, ಸ್ಪೇಸ್ ಜಾಸ್ತಿ ಬೇಕಾಗುತ್ತೆ. ನಾವು ಬಾಲ್ಕನಿಯಲ್ಲಿ ಬೆಳೆಸುವಂಥದ್ದು ತುಳಸಿ, ಬ್ರಾಹ್ಮಿ, ಮತ್ತು ಇದು ಹುಳಿ ಸೊಪ್ಪು, ಮತ್ತು ನಮ್ಮ ಮಾಮೂಲಿ ರೋಸ್, ತರುಣಿ ಅಂತ ಹೇಳ್ತೇವೆ ನಾವು, ಅದು, ಇಂಥದ್ದೆಲ್ಲ ಸುಮಾರು ಗಿಡಗಳಿದ್ದಾವೆ. ಇದನ್ನು ಬೆಳೆಸಿದ್ರೆ ಮತ್ತು ದೊಡ್ಡ ಪತ್ರೆನೂ ಸುಮಾರು ಜನ ಬೆಳೆಸ್ತಾರೆ. ಸೊ ಇದೆಲ್ಲ ದಿನನಿತ್ಯ ಬಳಕೆಯಲ್ಲಿ ಸಹ ಯೂಸ್ ಆಗ್ತದೆ. ಪ್ಲಸ್ ಕಾಯಿಲೆ ಬಂದಾಗಲೂ ಈ ಗಿಡಗಳನ್ನು ನಾವು ಯೂಸ್ ಮಾಡ್ಬೋದು. ಎಸ್ ಡಾಕ್ಟರ್, ಆಗಲೇ ಹೇಳ್ತಾ ಇದ್ರಿ ಔಷಧಿ ಸಸ್ಯಗಳ ಬಗ್ಗೆ ಹೇಳ್ತಾ ಇದ್ರಿ. ಈ ಮೊದಲನೇದಾಗಿ ಹೇಳೋದಾದ್ರೆ ಬ್ರಾಹ್ಮಿ ಸಸ್ಯದ ಬಗ್ಗೆ ಕೇಳೋದಾದ್ರೆ ಹೇಗೆ ಬೆಳೆಸ್ಬೋದು, ಇದನ್ನ ಏನೆಲ್ಲ ಯೂಸಸ್ ಇದೆ ಅನ್ನುವಂಥದ್ದು ಡಾಕ್ಟರ್? ಬೆಳೆಸೋದಕ್ಕೆ ಮುಂಚೆ ಫಸ್ಟ್ ಯೂಸಸ್ ಹೇಳಿದರೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತಲ್ವಾ ಬೆಳೆಸಲಿಕ್ಕೆ. ಸೊ ಬ್ರಾಹ್ಮಿ ಅನ್ನೋದು 3 ವೆರೈಟಿ ಇದೆ. ಸೊ 3 ಯಾವುದನ್ನು ಬೆಳೆಸ್ಬೋದು, ತೊಂದರೆ ಇಲ್ಲ, ಎಲ್ಲದ್ರದ್ದು ಯೂಸ್ ಒಂದೇ. ಅದು ಮೇನ್ಲಿ ಬಂದ್ಬಿಟ್ಟು ಬ್ರೈನ್ ಟಾನಿಕ್ ಮತ್ತು ಮೆಮರಿ ಪವರ್ ಹೆಚ್ಚಿಸ್ತದೆ. ಅಂದರೆ ಈಗ ನೀವೇನಾದರೂ ಓದಿದರೆ ನಿಮಗೆ ಯಾವಾಗಾದರೂ ರಿಕಲೆಕ್ಟ್ ಮಾಡಬೇಕಂತ ಹೇಳಿದ್ರೆ, ಪುನಃ ನೆನಪಿಸ್ಕೊಳ್ಬೇಕಂದ್ರೆ ಇದು ಆ ಶಕ್ತಿಯನ್ನು ಹೆಚ್ಚಿಸ್ತದೆ. ರಿಟೈನಿಂಗ್ ಕೆಪಾಸಿಟಿ ಆ್ಯಂಡ್ ರಿಕಲೆಕ್ಟಿಂಗ್ ಕೆಪಾಸಿಟಿ ಹೆಚ್ಚಿಸ್ತದೆ. ಮತ್ತು ನಾವಂತೂ ಅದನ್ನು ಕೆಲವುದು ಕಾಯಿಲೆಗಳಲ್ಲೂ ಕೊಡ್ತೀವಿ, ಫಿಟ್ಸು ಅಂಥ ಕಾಯಿಲೆಗಳಲ್ಲಿ ಸಹ ಕೊಡ್ತೇವೆ, ಕಂಟ್ರೋಲ್ ಆಗುತ್ತೆ ಅದರಲ್ಲಿ ಫಿಟ್ಸು. ಅದರದ್ದು ಕೆಲವುದೆಲ್ಲ ನಮ್ಮಲ್ಲಿ ಫಾರ್ಮ್ಯುಲೇಷನ್ಸು ಇದ್ದಾವೆ. ಸೊ ಹಾಗೆ ಬ್ರಾಹ್ಮಿ ಒಂದು ತುಂಬ ಈಸಿಲಿ ಬೆಳೆಯುವಂಥ ಪ್ಲ್ಯಾಂಟ್, ಅದಕ್ಕೆ ಏನೂ ಜಾಸ್ತಿ ಕೇರ್ ಬೇಡ, ಆಯಿತಾ. ಅದಕ್ಕೆ ಮೇನ್ಲಿ ಬೇಕಾಗೋದು ಮಣ್ಣು. ನಾನು ಮಣ್ಣಿಂದ ಹೇಳ್ತೇನೆ, ಸಾಯಿಲ್ಲೆಸ್ ಬೇಕಾದರೆ ಮತ್ತೆ ಡಿಸ್ಕಸ್ ಮಾಡುವ. ಸೊ ಫಸ್ಟ್ ಸಾಯಿಲ್, ಮತ್ತು ಅದಕ್ಕೆ ಒಂಚೂರು ಹೊಯ್ಗೆ ಯಾಕೆ ಹಾಕ್ಬೇಕಂತ ಹೇಳಿದರೆ ಅದು ನೀರು ಅದರಲ್ಲಿ ಅಂಶ ಉಳಿಬಾರ್ದು, ಆಯಿತಾ. ಅದು ಮಂಗಳೂರು ವೆದರ್ ಹಂಗಿದೆ, ತುಂಬ ಮಳೆ ಬರುತ್ತಲ್ಲ. ಸೊ ನೀರಿನ ಅಂಶ ಮಣ್ಣಲ್ಲಿ ಉಳ್ಕೊಂಡು ಹೋದರೆ ಬೇರು ಕೊಳೆತು ಗಿಡ ಸತ್ತೋಗೋ ಚಾನ್ಸ್ ಇದೆ. ಸೊ ಹಾಗಾಗಿ ಹೊಯ್ಗೆ ಸೇರಿಸ್ಬಿಟ್ಟು ಒಂಚೂರು ವರ್ಮಿ ಕಾಂಪೋಸ್ಟ್ ಸೇರಿಸ್ಬಿಟ್ಟು ಇದನ್ನು ಶೇಡಲ್ಲಿ ಬೆಳೆಸಬೇಕು.
ಬಿಸಿಲಿಗೆ ಇಡಬಾರ್ದು. ಈಗ ನಮ್ಮ ಬಾಲ್ಕನಿ ಇದೆ, ಅದರಲ್ಲಿ ನಿಮಗೆ ಗೊತ್ತಾಗ್ತದೆ ಎಲ್ಲಿ ಶೇಡ್ ಬರುತ್ತೆ, ಎಲ್ಲಿ ಸನ್ಲೈಟ್ ಬರುತ್ತೆ ಅಂತ ಶೇಡಿನ ಜಾಗದಲ್ಲಿ ಅದನ್ನು ಬೆಳೆಸಬೇಕು. ಮತ್ತೆ ಅದಕ್ಕೆ ದಿವಸಾಗ್ಲೂ ನೀರು ಬೇಕು. ಮಣ್ಣು ಮಾಯಿಸ್ಟ್ ಇರಬೇಕು, ಒದ್ದೆ ಇರಬೇಕು, ಬಟ್ ಅದು ಒಣಗಬಾರ್ದು, ಒದ್ದೆ ಇರಬೇಕು, ಸಾಗಿ ಆಗಬಾರ್ದು, ಅಂದರೆ ಅದರಲ್ಲಿ ನೀರಿನ ಅಂಶ ಉಳಿಬಾರ್ದು, ಡ್ರೈನ್ ಆಗಿ ಹೋಗಬೇಕು. ಅಂದರೆ ತೂತಿರತ್ತಲ್ಲ, ಈಗ ನೀವು ಹೊಯ್ಗೆ ಹಾಕ್ತೇವಲ್ಲ ಅದರಲ್ಲಿ, ಸೊ ಅದರಿಂದ ಯೂಸ್ ಇದೆ, ನೀರೇನು ಹಾಕ್ತೇವೆ ಅದು ಡ್ರೈನ್ ಆಗಿ ಹೋಗುತ್ತೆ, ಬಟ್ ಅದರಲ್ಲಿ ನೀರಿನ ಅಂಶನೂ ಉಳಿತದೆ, ತುಂಬ ಉಳಿಯಲ್ಲ, ಬಟ್ ಬೇಕಾದ. ಸೊ ಸಾಯಿಲ್ ಮಾಯಿಸ್ಟ್ ಇರಬೇಕು, ಪ್ಲಸ್ ವೆಲ್ ಡ್ರೈನಿಂಗ್ ಸಾಯಿಲ್, ಪಾಟಿಂಗ್ ಮಿಕ್ಸ್ ಇರಬೇಕು, ಪ್ಲಸ್ ಶೇಡ್ ತುಂಬ ಇಂಪಾರ್ಟೆಂಟ್, ಶೇಡಲ್ಲಿ ಬೆಳಿಬೇಕದು. ಎಸ್ ಡಾಕ್ಟರ್, ಇನ್ನು ಹುಳಿ ಸೊಪ್ಪು ಬಗ್ಗೆ ಹೇಳೋದಾದರೆ ಹೇಗೆ ಬೆಳೆಸಬೇಕು, ಹಾಗೆ ಅದರ ಯೂಸಸ್ ಏನನ್ನುವಂಥದ್ದು ಡಾಕ್ಟರ್? ಹುಳಿ ಸೊಪ್ಪು ಸಹ ತುಂಬ ಕಾಮನ್ ಆಗಿ ಸಿಗುವಂಥದ್ದು ಪ್ಲ್ಯಾಂಟ್ ಅದು ನಾವು ಮೇನ್ಲಿ ಯೂಸ್ ಮಾಡೋದು ಅತಿಸಾರದಲ್ಲಿ, ಲೂಸ್ ಮೋಷನ್ಸ್ ಆಗಿರುತ್ತಲ್ಲ ಅದರಲ್ಲಿ ಯೂಸ್ ಮಾಡ್ತೇವೆ. ಆಮೇಲೆ ಕೆಲವರಿಗೆ ಅತಿಸಾರ ಆಗಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಆಗ್ತದಲ್ಲ, ಅದರಲ್ಲಿ ನಾವು ಇದರದ್ದು ಬೇರೆ ಫಾರ್ಮ್ಯುಲೇಷನ್ ಇದೆ ನಮ್ಮ ಹತ್ರ, ಚಾಂಗೇರಿ ಅಧಿಘೃತ ಅಂತೇಳಿ, ಅದನ್ನು ಕೊಡ್ತೇವೆ. ಕ್ರಾನಿಕ್ ಆದಾಗ ಅದನ್ನು ಕೊಡ್ತೇವೆ. ಸೊ ಈಗ ಅತಿಸಾರ ಸ್ಟಾರ್ಟ್ ಆಗುವಾಗಲೇ ಈ ಹುಳಿ ಸೊಪ್ಪನ್ನು ನಾವು ಯೂಸ್ ಮಾಡಿದರೆ ಅದರಲ್ಲಿ ಏನು ಇದು ನೀರಿನ ಅಂಶ ಹೀರಿಸ್ಕೊಳ್ಳೋ ಶಕ್ತಿ ಇದೆ, ಗ್ರಾಹಿ ಅಂತ ಹೇಳ್ತೇವೆ. ನೀರಿನ ಅಂಶವನ್ನು ಒಣಗಿಸ್ತದೆ ಅದು. ಸೊ ಹಾಗಾಗಿ ಡಯರಿಯಾವನ್ನು ತಡೆಗಟ್ತದೆ. ಹಾಗೆ ಸೊ ಚಾಂಗೇರಿಯನ್ನು ನಾವು ಅದರದ್ದು ಸಾರು ಮಾಡ್ಬೋದು, ಇಲ್ಲಾಂದರೆ ಇಡೀ ಗಿಡ, ಅದು ತುಂಬ ಚಿಕ್ಕ ಗಿಡ, ಅದು ಪಾಟಲ್ಲಿ ಕೆಲವೊಮ್ಮೆ ಬೇರೆ ಗಿಡಗಳ ಜೊತೆಯಲ್ಲಿ ಅಡಿಗೆ ಬೆಳೀತಾ ಇರ್ತದೆ ಅದು. ಸೊ ಅದನ್ನು ಇಡೀ ಗಿಡವನ್ನು ತೆಗೆದು ಅದರದ್ದು ರಸ ಮಾಡಿ ಕುಡಿಬೋದು. ಒಂದು ಚಮಚ ರಸ ದಿನಕ್ಕೆ ಒಮ್ಮೆ ತೊಗೊಳ್ಬೋದು, ಬೆಳಗ್ಗೆದ್ದು ತೊಗೊಳ್ಬೋದು, ಮಧ್ಯಾಹ್ನ ಯಾವಾಗಾದರೆ ಆವಾಗ ತೊಗೊಳ್ಬೋದು. 1 ಚಮಚ ರಸ ಸಾಕು. ಅದನ್ನು ಅರೆದುಬಿಟ್ಟು ನೀರು ಹಾಕಿ ಅರೆದ್ರೆ ರಸ ಬರುತ್ತಲ್ಲ, ಅದನ್ನು 1 ಚಮಚ ತೊಗೊಂಡ್ರೆ ಸಾಕು, ಇಮ್ಮಿಡಿಯೇಟ್ಲಿ ಅತಿಸಾರ ಕಮ್ಮಿ ಆಗುತ್ತೆ. ಈಗ ಅದನ್ನು ಬೆಳೆಸೋ ವಿಧಾನ ಅಂದರೆ ಅದಕ್ಕೆ ನೀರು ಬೇಕು, ಬಟ್ ತುಂಬ ಜಾಸ್ತಿ ಬೇಡ. ಅದು ಈಚೆನೂ ಅಲ್ಲ ಆಚೆನೂ ಅಲ್ಲ ಟೈಪ್, ಅದು ಡ್ರೈಯೂ ಬೇಡ ಅದಕ್ಕೆ, ಬಟ್ ಒದ್ದೆನೂ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಪಾಟಿಂಗ್ ಮಿಕ್ಸಲ್ಲಿ ಮಣ್ಣು ಹೊಯ್ಗೆ ಒಂಚೂರು ಜಾಸ್ತಿ, ನಾನು ಕಾಲಂಶ ಹೇಳಿದ್ನಲ್ಲ, ಇದೊಂಚೂರು ಜಾಸ್ತಿ ಹಾಕಬೇಕು. ಬೇರೆ ಏನೂ ಬೇಡ ಅದಕ್ಕೆ, ನೀವು ಯಾವ ಗೊಬ್ಬರವೂ ಬೇಡ, ಏನು ಬೇಡ, ತಾನಾಗಿ ಬೆಳೀತದೆ. ಆಗಾಗ ನೋಡಿಕೊಂಡು ಸ್ವಲ್ಪ ನೆಲ ಒದ್ದೆ ಆಗಿದೆ ಅಂತ ನೋಡಿದ ಕೂಡಲೇ, ಮಣ್ಣು ಒದ್ದೆ ಆಗಿದೆ ಅಂತ ನೋಡಿದ ಕೂಡಲೇ ಅದಕ್ಕೆ ಒಂಚೂರು ನೀರು ಹಾಕಿದರೆ ತಾನಾಗಿ ಬೆಳೀತದೆ. ಮತ್ತು ಅದರದ್ದು ಫ್ರೂಟ್ಸ್ ಬರ್ತದಲ್ಲ, ಕಾಯಿ ಕೋಡು ಬರುತ್ತೆ, ಕೋಡು, ಅದು ಅಲ್ಲೇ ಒಡೆದು ಬಿಟ್ಟು ಸುತ್ತಲೇ ಸಹ ತುಂಬ ಗಿಡಗಳು ಬರುತ್ತೆ, ಅದು ಏನೂ ಕಷ್ಟವೇ ಇಲ್ಲ. ಹಾಗೆ ಸೊ ಹಾಗೆ ಅದು ಬೆಳೆಸೋದು ಸಹ ತುಂಬ ಇದಕ್ಕೆ ಇರುತ್ತೆ, ತುಂಬ ತಗೊಳ್ಳೋ ಅಗತ್ಯ ಇಲ್ಲ. ಎಸ್ ಡಾಕ್ಟರ್, ಇನ್ನು ತುಳಸಿ ಬಗ್ಗೆ ಹೇಳೋದಾದರೆ ಬೇಸಿಕ್ಲಿ ಎಲ್ಲರಿಗೂ ಗೊತ್ತಿದೆ ತುಳಸಿಯಿಂದ ಏನೆಲ್ಲ ಉಪಯೋಗ ಇದೆ ಅನ್ನುವಂಥದ್ದು. ಸೊ ನಿಮ್ಮ ಪ್ರಕಾರ ತುಳಸಿಯಲ್ಲಿ ಏನೆಲ್ಲ ಯೂಸಸ್ ಇದೆ, ಹಾಗೆಯೇ ಹೇಗೆ ಬೆಳೆಸ್ಬೋದು ಅನ್ನುವಂಥದ್ದು? ತುಳಸಿ ನೀವು ಹೇಳಿದಾಗೆ ಎಲ್ಲರ ಮನೆಯಲ್ಲಿ ಇರ್ತದೆ. ಹೌದು, ಈಗಿನ ಕಾಲದಲ್ಲಿ ಎಲ್ಲರೂ ಬೆಳೆಸ್ತಾರೆ, ಮನೆ ಅಂಗಳದಲ್ಲಿ ತುಳಸಿ ಇರಬೇಕು ಅಂತ ಹೇಳ್ತಾರೆ. ಅದರದ್ದು ಮೇಯ್ನ್ ಯೂಸ್ ಅಂತ ಹೇಳಿದರೆ ಮೇನ್ಲಿ ನಮ್ಮ ಕೆಮ್ಮು ಮತ್ತು ಈ ಬ್ರೀದಿಂಗ್ ಪ್ರಾಬ್ಲಮ್ ಇರುತ್ತಲ್ಲ, ಅದರಲ್ಲಿ ಕಫ ಕೂಡ್ಕೊಂಡಿರತ್ತಲ್ಲ, ಅದನ್ನದು ಕರಗಿಸಿ ತೆಗಿತದೆ. ಒಂದು 4-5 ಎಲೆ ತಗೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಅರ್ಧ ಚಮಚದಷ್ಟು ಪೇಸ್ಟ್ ತಗೊಳ್ಬೋದು. ಇಲ್ಲಾಂದರೆ ಪೇಸ್ಟ್ ಅಗಿಬೇಕಲ್ವ, ಅದು ಕೆಲವರಿಗೆ ಅದು ಟೇಸ್ಟ್ ಇಷ್ಟ ಆಗೋದಿಲ್ಲ. ಅದನ್ನು ಚೆನ್ನಾಗಿ ಅರ್ದ್ಬಿಟ್ಟು ಅದರದ್ದು ರಸ ತೆಗಿಬೇಕು. ಸೊ 1 ಚಮಚ ರಸ ದಿನಕ್ಕೆ ಒಂದೇ ಬಾರಿ ಸಾಕು. ನೀವು ತಗೊಂಡು ಕೂಡಲೇ ಕಫ ಎಲ್ಲ ಕರಗಿ ಹೊರಗೆ ಬರ್ಲಿಕ್ಕೆ ಶುರು ಆಗುತ್ತೆ. ಅಂದರೆ ತೆಗಿಲಿಕ್ಕೆ ಈಸಿ ಆಗುತ್ತೆ, ಕಫವನ್ನು ಕರಗಿಸ್ತದೆ. ದಪ್ಪ ಇದ್ದದನ್ನು ಥಿನ್ ಮಾಡಿ ತೆಗಿಲಿಕ್ಕೆ ಈಸಿ ಆಗುತ್ತೆ ಪೇಷಂಟಿಗೆ. ಕೆಲವರಿಗೆ ಕೆಮ್ಮುವಾಗ ಕಫ ಹೊರಗೆ ಬರಲ್ಲ ನೋಡಿ, ಸೊ ಇದು ಈಸಿ ಮಾಡುತ್ತೆ ಕಫ ತೆಗಿಲಿಕ್ಕೆ ಅದು. ಮತ್ತೆ ಇನ್ನೊಂದು ನೀವು ಹೇಳಿದಾಗೆ ಅಂಗಳದಲ್ಲಿ ಇರ್ತದಲ್ವಾ, ಸೊ ಅದರದ್ದು ಗಾಳಿ ತುಂಬಾ ಒಳ್ಳೆಯದು, ತುಂಬಾ ಆಕ್ಸಿಜನ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಮನೆ ಸುತ್ತಲೇ ಸಹ ಪ್ಯೂರ್ ಗಾಳಿ ಬರುವ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದಕ್ಕೆ ನಮ್ಮಲ್ಲಿ ಹೇಳಿದ ತುಳಸಿ ಗಿಡ ಇರಬೇಕು ಅಂತ ಹೇಳಿ ಅದಕ್ಕೆ. ಸೊ ಅದರದ್ದು ಹೇಗೂ ಮೆಡಿಸಿನಲ್ ವ್ಯಾಲ್ಯೂ ಹೇಗೂ ಇದೆ. ಅದನ್ನೀಗ ಬೆಳೆಸೋದು ಹೇಗೆ ಅಂತ ಹೇಳಿದ್ರೆ, ಮಣ್ಣು ಹೇಗೂ ಬೇಕು, ಹೊಯ್ಗೆ ತುಂಬ ಕಡಿಮೆ ಬೇಕು, ಅದಕ್ಕೆ ಹಾಕ್ಬೋದು, ತುಂಬ ಕಮ್ಮಿ. ಅದಕ್ಕೆ ಮಾಯಿಸ್ಟ್ ಸಾಯಿಲ್ ಬೇಕು, ಆದ ಕಾರಣ ದಿವಸಾಗ್ಲೂ ನೀರು ಹಾಕ್ಬೇಕು. ನಮ್ಮಲ್ಲಿ ಒಂದು ಟ್ರೆಡಿಷನ್ ಇದೆಲ್ಲ, ದಿವಸಾಗ್ಲೂ ತುಳಸಿಗೆ ನೀರು ಹಾಕ್ಬೇಕು. ಅದು ಎಷ್ಟು ಸೂಕ್ತವಾಗಿದೆ ನೋಡಿ. ಗಿಡದ ಹತ್ರ ಹೋಗ್ತೀರಾ, ದಿವಸಾಗ್ಲೂ ನೀರು ಹಾಕ್ತೀರಾ, ಗಿಡ ಬೆಳೀತದೆ, ಅದ್ರದ್ದು ಆಕ್ಸಿಜನ್ ಸಿಗ್ತದೆ ಅಲ್ವಾ. ಕೆಲವು ಟ್ರೆಡಿಷನ್ಸ್ ನಮ್ಮಲ್ಲಿ ಅದಕ್ಕೆ ಹೇಳಿದ್ರು. ಸೊ ಹಾಗೆ ತುಳಸಿ ಮತ್ತೆ ಎಲೆ, ದಿವಸಾಗ್ಲೂ ಒಂದು ಎಲೆ
ಜನರಲ್ ಹೆಲ್ತಿಗೂ ಸಹ ಒಳ್ಳೆಯದು. ಒಳ್ಳೆಯದು. ಸೊ ಹಾಗೆ ತುಳಸಿಗೆ ಮಾತ್ರ ಮಾಯಿಸ್ಟ್ ಸಾಯಿಲ್ ಬೇಕು, ದಿವಸಾಗಲೂ ನೀರು ಹಾಕಬೇಕು. ಓಕೆ. ಇನ್ನು ಆಲೋವೆರಾ ಬಗ್ಗೆ ಕೇಳೋದಾದ್ರೆ ಇದರ ಬಗ್ಗೆ ಕೂಡ ಬೇಸಿಕ್ಲಿ ಜನರಿಗೆ ಗೊತ್ತಿದೆ. ಸೊ ನಿಮ್ಮ ಪ್ರಕಾರ ಆಲೋವೆರಾದಲ್ಲಿ ಏನೆಲ್ಲ ಉಪಯೋಗ ಇದೆ ಅಂತ? ಆಲೋವೆರಾ ಫೇಮಸ್ ಆಗಿದ್ದು ಈ ಬ್ಯೂಟಿ ಪಾರ್ಲರ್ಸ್ ಅಲ್ವಾ? ಹೌದು. ಸೊ ಆಲೋವೆರಾ ನೀವು ನೋಡಿರ್ಬೋದು, ಎಲ್ಲರೂ ನೋಡಿರ್ತಾರೆ. ಅದರದ್ದು ಎಲೆ ತುಂಬ ದಪ್ಪ. ಹೌದು, ನೋಡಿದ್ದಿಲ್ಲ? ಮತ್ತೆ ಅದಕ್ಕೆ ಮುಳ್ಳಿರತ್ತೆ. ಸೊ ಅದು ಗಿಡ ಬೇಸಿಕಲಿ ಬೆಳೆಯೋದು ಡೆಸರ್ಟ್ ಏರಿಯಾದಲ್ಲಿ. ಅಂದರೆ ಈ ಹೊಯ್ಗೆ ಎಲ್ಲ ತುಂಬ ಇರತ್ತೆ ನೋಡಿ, ಡೆಸರ್ಟ್ಸ್ ಅಲ್ಲಿ ಹೊಯ್ಗೆನಲ್ಲೇ ಬೆಳೀತದೆ ಅದು, ಸ್ಯಾಂಡಲ್ಲೇ ಬೆಳೀತದೆ ಅದು. ಸೊ ಅಲ್ಲಿ ನೀರು ಯಾರು ಹಾಕ್ತಾರೆ ಹೇಳಿ? ಯಾರು ಹಾಕೋದಿಲ್ಲ. ನೀರು ಸಹ ಕಮ್ಮಿ ಅಲ್ವಾ ಅಲ್ಲಿ ಸಿಗೋದು. ಸೊ ನಾವು ಸಹ ಅದನ್ನು ಅದೇ ರೀತಿಯಲ್ಲಿ ಬೆಳೆಸಬೇಕು. ಈಗ ಆಲೋವೆರಾ ಬೆಳೆಸೋದಾದ್ರೆ ಮಣ್ಣು ತುಂಬ ಕಮ್ಮಿ, 30% ಮಣ್ಣು, ಹೊಯ್ಗೆ ಜಾಸ್ತಿ ಅರೌಂಡ್ 70%. ಮತ್ತೆ ನೀರು ಹಾಕಿದ್ರೆ ನಿಲ್ಲಲೇಬಾರ್ದು, ಕೂಡಲೇ ಹೋಗ್ಬೇಕದು. ಅಷ್ಟು ನೀರು ಅದಕ್ಕೆ ಶತ್ರು ನೀರು ಅದಕ್ಕೆ. ಯಾಕಂದ್ರೆ ಎಲೆ ದಪ್ಪ ಇದೆ ಅಲ್ಲ, ಎಲೆನಲ್ಲೇ ನೀರು ಉಳಿಸ್ಕೊಳ್ತದೆ, ಅದರದ್ದು ಕೆಪಾಸಿಟಿ ಅದು. ಅದು ಲೊಳೆ ಸಾರ ಅಂತ ಅದಕ್ಕೆ ಹೇಳೋದು. ಅದನ್ನ ನೀವು ತೆಗೆದು ಕೂಡಲೇ ಒಳಗಿಂದ ಪಲ್ಪ್ ಬರುತ್ತೆ ನೋಡಿ, ಅದೆಲ್ಲ ನೀರಿನ ಅಂಶ. ಅದರಲ್ಲಿ ಒಂದು ಟಿಶ್ಯೂ ಇದೆ, ಆ ನೀರಿನ ಅಂಶವನ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಳ್ತದೆ. ಸೊ ಎಷ್ಟು ದಿನ ನೀರೆಲ್ಲ ಇದ್ದಿದ್ರು ಗಿಡ ಬದುಕ್ತದೆ, ಉಳಿತದೆ, ಅದಕ್ಕೆ ಏನೂ ಆಗೋದಿಲ್ಲ. ಆಲೋವೆರಾ ನಾನು ಹೇಳಿದಾಗೆ ಅದು ಡೆಸರ್ಟ್ ಅಲ್ಲಿ ಬೆಳೆಯುವಂಥದ್ದು. ಸೊ ಹೊಯ್ಗೆ ಜಾಸ್ತಿ ತಗೊಂಡು ಮಣ್ಣು ಕಮ್ಮಿ ತಗೊಳ್ಬೇಕು, ಅದಕ್ಕೆ ನೀರು ಶತ್ರು. ಆಯ್ತಾ? ನೀರು ನೀವು ಹಾಕಿದ ಕೂಡಲೇ ಅದು ಸಾಯೋದೇ, ಅದು ಬದುಕುವುದೇ ಇಲ್ಲ, ಅದಕ್ಕೆ ಬೇಡ ನೀರು. ಮತ್ತೆ ಹೊಯ್ಗೆ ಜಾಸ್ತಿ ಇರೋದ್ರಿಂದ ಬೇರು ಚೆನ್ನಾಗಿ ಬಿಡುತ್ತೆ ಅದು. ಮತ್ತೆ ನಾನು ಆಗಲೇ ಹೇಳಿದಾಗೆ ಎಲೆ ದಪ್ಪ. ಸೊ ಅದರದ್ದು ಮ್ಯೂಸಿಲೇಜ್ ಏನಿದೆ, ನಾವು ಲೊಳ್ಳೆ ಸರ ಅಂತ ಹೇಳ್ತೇವಲ್ಲ, ಅದನ್ನು ಯೂಸ್ ಮಾಡ್ತೇವೆ. ಅದರದ್ದು ತುಂಬ ಯೂಸಸ್ ಇದ್ದಾವೆ. ಜಾಂಡಿಸಲ್ಲಿ ಕೊಡ್ತೇವೆ ನಾವು, ಅದಕ್ಕೆ ಲೂಸ್ ಮೋಷನ್ ತರುವಂಥದ್ದು ಕೆಪಾಸಿಟಿ ಇದೆ, ಪರ್ಗೇಟಿವ್ ಅಂತ ಹೇಳ್ತೀವಿ ನಾವು. ಸೊ ಜಾಂಡಿಸಲ್ಲಿ ಅದು ನಾವು ಪ್ರೊಸೆಸ್ ಮಾಡಿ ಕೊಡೋದು ಅದನ್ನು. ಸೊ ಅದನ್ನು ತಕೊಂಡ್ರೆ ಲೂಸ್ ಮೋಷನ್ ಆಗಿ ಪಿತ್ತ ಎಲ್ಲ ಹೋಗ್ತದೆ, ಜಾಂಡಿಸ್ ಸ್ವಲ್ಪ ಕಂಟ್ರೋಲಲ್ಲಿರುತ್ತೆ, ಅದು ಒಂದು ಯೂಸು. ಮತ್ತು ಇದು ಜೆಲ್ಲನ್ನು ಡೈರೆಕ್ಟಾಗಿ ಕೆಲವರು ಮುಖಕ್ಕೆ ಹಚ್ತಾರೆ, ಮಾಯಿಶ್ಚರೈಸಿಂಗ್ ಅಂತ ಹೇಳಿ. ಮತ್ತು ಪಿಗ್ಮೆಂಟೇಷನ್ ತುಂಬ ಜಾಸ್ತಿ ಇರುತ್ತೆ ಕೆಲವರಿಗೆ, ಕಪ್ಪು ಕಪ್ಪು ಮಚ್ಚೆ ಎಲ್ಲ ಬರುತ್ತೆ, ಕಲೆಗಳು. ಸೊ ಅದಕ್ಕೆ ಸಹ ಅದು ಯೂಸ್ ಆಗುತ್ತೆ, ಕಮ್ಮಿ ಮಾಡುತ್ತೆ, ಕಡಿಮೆ ಆಗುತ್ತೆ ಅದರಿಂದ. ಮತ್ತು ಕೆಲವರು ಅದು ತಲೆಗೆ ಸಹ ಹಚ್ತಾರೆ, ಒಳ್ಳೆ ಕಂಡೀಷ್ನರ್ ಅಂತ ಹೇಳಿ. ಹಾಗೆ ಪಿಗ್ಮೆಂಟೇಷನ್ನು ಕಮ್ಮಿ ಆಗುತ್ತೆ. ಮತ್ತು ನಾನು ಹೇಳಿದಾಗೆ ಜಾಂಡಿಸಲ್ಲೂ ಅದು ತುಂಬ ಯೂಸ್ ಆಗುತ್ತೆ. ಓಕೆ. ಇನ್ನು ಅಮೃತ ಬಳ್ಳಿ ಬಗ್ಗೆ ಕೇಳಲೇಬೇಕು. ಅಮೃತ ಬಳ್ಳಿಯ ಯೂಸಸ್ ಏನು ಅನ್ನೋದು? ಹೌದು, ಅದು ಈಗ ಕೊರೋನಾ ಬಂದ್ಬಿಟ್ಟು ಅಮೃತ ಬಳ್ಳಿ ತುಂಬ ಫೇಮಸ್ ಆಗಿದೆ ಅಲ್ವಾ? ಸೊ ಅಮೃತ ಬಳ್ಳಿ ಎಲೆನೂ ಅಷ್ಟೇ, ಅದು ದಿವಸಕ್ಕೆ ದಿವಸ ಆಗಲೂ ಅಗಿಬೋದು ಫಾರ್ ಜನರಲ್ ಹೆಲ್ತ್. ಇಲ್ಲದಿದ್ರೂ ಅದು ನಮ್ಮಲ್ಲಿ ಜನರಲ್ ಟಾನಿಕ್, ರಸಾಯನ ಅಂತ ಹೇಳಿದ್ದಾರೆ. ಅಂದರೆ ಜನರಲ್ ಟಾನಿಕ್, ಆಲ್ ಅರೌಂಡ್ ಹೆಲ್ತ್ ಅದು ಇಂಪ್ರೂವ್ ಮಾಡ್ತದೆ ಎಲ್ಲ ವಿಧವಾಗಿ. ಅಂದರೆ ಇಮ್ಯುನಿಟಿ ಇನ್ಕ್ರೀಸ್ ಮಾಡ್ತದೆ ಎಲ್ಲ ವಿಧವಾಗಿ ಅದು. ಮತ್ತು ಹಸಿವೆ ಒಳ್ಳೇದು ಮಾಡ್ತದೆ. ಸೊ ಆಲ್ ರೌಂಡ್ ಹೆಲ್ತ್ ಇಂಪ್ರೂವ್ ಮಾಡ್ತದೆ ರಸಾಯನ ಅದು. ಮತ್ತು ಜಾಯಿಂಟ್ಸ್ ಪೇನಲ್ಲಿ, ಸ್ಪೆಸಿಫಿಕ್ ಆಗಿ ಜಾಯಿಂಟ್ಸ್ ಪೇನಲ್ಲೂ ಕೊಡ್ಬೋದು. ಮತ್ತು ಕ್ರಾನಿಕ್ ಫೀವರ್ಸ್, ಕೆಲವೊಮ್ಮೆ ಏನಾಗುತ್ತೆ, ಫೀವರ್ ಏನಕ್ಕೆ ಅಂತ ಗೊತ್ತಾಗಲ್ಲ, ಫೀವರ್ ಬರ್ತಾ ಇರ್ತದೆ, ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಇಷ್ಟ ಇರಲ್ಲ. ಅಮೃತ ಬಳ್ಳಿಯಲ್ಲಿ 100% ಅದು ಕಮ್ಮಿ ಆಗುತ್ತೆ. ಎಸ್, ಅದು ನೀವು ಎಲೆಯನ್ನು ಅಗಿಬಹುದು, ಒಂದು ಕಷಾಯ ಮಾಡ್ಬೋದು, ಅದರಲ್ಲಿ ಕುಡಿಬೋದು. ಮತ್ತೆ ಅದು ಅಮೃತ ಬಳ್ಳಿದು ದಂಟಿದಲ್ಲ, ಸ್ಟೆಮ್ ಕಾಂಡ, ಅದನ್ನು ಒಣಗಿಸ್ಬೇಕು. ಒಣಗಿಸ್ಬಿಟ್ಟು ಅದನ್ನು ಜಜ್ಜಿಬಿಟ್ಟು ಪುಡಿ ಮಾಡ್ತಾರೆ, ನೀರಲ್ಲಿ ನೆನೆಸ್ಬೇಕು, ನೀರಲ್ಲಿ ನೆನೆಸ್ಬಿಟ್ಟು ಒಣಗಿಸ್ಬೇಕು. ಮತ್ತೆ ಅದನ್ನು ಜಜ್ಜಿಬಿಟ್ಟು ಪುಡಿ ಮಾಡ್ತಾರೆ. ಸೊ ಅದು ಸತ್ವ ಅಂತ ಹೇಳ್ತೀವಿ, ಗುಡುಚಿ ಸತ್ವ ಅಂತ ಸಿಗ್ತದೆ. ಅದನ್ನು ತುಂಬ ಒಳ್ಳೆಯದು ಜನರಲ್ ಹೆಲ್ತಿಗೆ. ಮೇನ್ಲಿ ಪಿತ್ತಜ ಏನಿರುತ್ತೆ, ಪೈತ್ಯದಿಂದ ಬರುವಂಥ ಪ್ರಾಬ್ಲಮ್ಸ್ ಏನಿದೆ ಅಲ್ಲ, ಅದರಲ್ಲಿ ತುಂಬ ಒಳ್ಳೆಯದು. ಅದು ಹೇಗೆ ಬೆಳೆಸ್ಬೋದು ಹಾಗಾದ್ರೆ ಅದನ್ನು? ಅದಕ್ಕೆ ನೀರು ಜಾಸ್ತಿ ಬೇಡ, ಕೇರು ಜಾಸ್ತಿ ಬೇಡ. ನೀವು ಸುಮ್ಮನೆ ಯಾವುದೋ ಎಲ್ಲೋ ಬಿದ್ದಿದ್ದು ಒಂದು ಸ್ಟೆಮ್ ಹಿಡ್ಕೊಂಡು ಬಂದು ಹಾಕಿ, ಅಲ್ಲೇ ಬೇರು ಹಿಡಿದು ಅದು ಬೆಳೀತದೆ.
ಹಾ, ಹಾ. ಮತ್ತೆ ಮಣ್ಣು ಸಹ ಅದಕ್ಕೆ ಸ್ಪೆಸಿಫಿಕ್ ಮಣ್ಣು ಅಂತ ಇಲ್ಲ, ಎಂಥ ಮಣ್ಣಲ್ಲೂ ಬೆಳೀತದೆ. ನೀವು ಹೊಯ್ಗೆ ಹಾಕಿದ ಮಣ್ಣಲ್ಲಿ ಹಾಕಿ ಅಲ್ಲಿನೂ ಬೆಳೀತದೆ. ಮಣ್ಣು ತುಂಬಾ ಇದಿದೆ, ಅದರಲ್ಲಿ ಹೊಯ್ಗೆ ಅಂಶ ಇಲ್ಲ, ಗಟ್ಟಿ ಮಣ್ಣಿದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಸಹ ಬೆಳೀತದೆ. ಸೊ ಅದಕ್ಕೆ ನೀವು ಕೇರ್ ಅಂತ ತಗೊಳ್ಳೋ ಅಗತ್ಯವೇ ಇಲ್ಲ. ಏನಂತ ಹೇಳಿದ್ರೆ ಅದು ಬಳ್ಳಿ ಅಲ್ಲ, ಅದಕ್ಕೆ ಒಂದು ನೀವು ಚಪ್ಪರವ ಅಥವಾ ಕೋಲ ಏನಾದರೂ ಕೊಟ್ಟು ಅದಕ್ಕೆ ನೀವು ಇದು ಮಾಡಿದರೆ ಆಯಿತು ಅಷ್ಟೇ. ಬೇರೆ ಏನೂ ಕೇರ್ ಕೇಳುವುದಿಲ್ಲ ಅದು. ನಿಮಗೆ ನೆನಪಾದಾಗ ಒಂಚೂರು ನೀರು ಹಾಕಿದರೆ ಆಯಿತು. ನಾನು ಹೇಳಿದ್ನಲ್ಲ, ಅದರ ಸ್ಟೆಮ್ಮಿಂದ ಸ್ವಲ್ಪ ಇದು ಬರುತ್ತೆ, ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ ಅಂಶ ಬರುತ್ತೆ. ಸೊ ಅದರಲ್ಲಿ ಸ್ಟೆಮ್ಮಲ್ಲಿ ಸ್ವಲ್ಪ ನೀರು ಅದು ಉಳಿಸ್ಕೊಳ್ತದೆ. ಹಾಗಾಗಿ ಅದನ್ನು ಬೆಳೆಸಲಿಕ್ಕೆ ಏನೂ ಕಷ್ಟ ಇಲ್ಲ. ಎಸ್ ಡಾಕ್ಟರ್, ಇನ್ನು ದೊಡ್ಡ ಪತ್ರೆ ಅಂತ ಹೇಳ್ತಾರೆ, ಸೊ ಇದರ ಯೂಸಸ್ ಏನು, ಹಾಗೆಯೇ ಇದನ್ನು ಯಾವ ರೀತಿಯಲ್ಲಿ ಬೆಳೆಸ್ಬೋದು ಅನ್ನೋಂಥದ್ದು ಡಾಕ್ಟರ್? ದೊಡ್ಡ ಪತ್ರೆ ಎಲ್ಲರ ಮನೆಯಲ್ಲಿ ಬೆಳೆಸುವಂಥದ್ದು, ಎಲ್ಲರೂ ಯೂಸ್ ಸಹ ಮಾಡ್ತಾರೆ. ಮೇನ್ಲಿ ಅದು ದಿವಸಕ್ಕೆ ಒಂದು ಎಲೆ ಬೆಳಗ್ಗೆ ಎದ್ದು ಬರೀ ಹೊಟ್ಟೆಗೆ ತಗೊಂಡ್ರೆ ಇಡೀ ದಿನ ಡೈಜೆಷನ್ ಚೆನ್ನಾಗಿರುತ್ತೆ. ಮತ್ತೆ ಎಸಿಡಿಟಿಯಲ್ಲೂ ಕೊಡ್ತೇವೆ ನಾವು ಅದನ್ನು. ಅದರದ್ದು ಜ್ಯೂಸ್ ತಗೊಳ್ಬೋದು, 1 ಚಮಚ ಅದನ್ನು ಅರ್ದು ಬಿಟ್ಟು, ಅದು ಎಲೆ ದಪ್ಪ, ದೊಡ್ಡ ಪತ್ರೆ ಎಲೆ ದಪ್ಪ, ಹಾಗಾಗಿ ನೀವು ಅರ್ದು ಇದು ಮಾಡುವಾಗಲೇ ಜ್ಯೂಸ್ ಬರುತ್ತೆ ಅದರದ್ದು. ಸೊ 1 ಚಮಚ ಜ್ಯೂಸು ಇಲ್ಲ 1 ಎಲೆ ಬೆಳಗ್ಗೆದ್ದು ತಗೊಂಡ್ರೆ ಡೈಜೆಸ್ಟಿವ್ ಸಿಸ್ಟಮಿಂದ ಏನು ಪ್ರಾಬ್ಲಮ್ ಇದೆ, ಜೀರ್ಣಶಕ್ತಿದು ಏನು ಪ್ರಾಬ್ಲಮ್ ಇದೆ, ಎಲ್ಲವೂ ಸರಿಯಾಗುತ್ತೆ. ಮತ್ತೆ ಬೆಳೆಸ್ಬೋದು. ದೊಡ್ಡ ಪತ್ರೆ ನಾನು ಹೇಳಿದಾಗೆ ಎಲೆ ಸ್ವಲ್ಪ ದಪ್ಪ, ಹೌದು. ಸೊ ಅದು ಹಾಗೆ ಹೊಯ್ಗೆ ಒಂಚೂರು ಜಾಸ್ತಿ ಬೇಕು, ಅದಕ್ಕೆ ನೀರು ಆಗಲ್ಲ. ಸೊ ಮಣ್ಣು ಬೇಕು, ಮಣ್ಣಿಂದು ಈಕ್ವಲ್ ಅಮೌಂಟ್ ನೀವು ಹೊಯ್ಗೆ ಹಾಕಿದ್ರೂ ಆಗ್ತದೆ. ಮತ್ತೆ ಒಂಚೂರು ಗೊಬ್ಬರ ಏನಾದರೂ, ವರ್ಮಿ ಕಾಂಪೋಸ್ಟ್ ಗೊಬ್ಬರ ಏನಾದರೂ ಹಾಕಬೇಕು. ಮಿಕ್ಸ್ ಮಾಡಿ ಇದನ್ನು ಎಲ್ಲೋ ಬಿದ್ದದನ್ನು ಒಂದು ಸ್ಟೆಮ್ ತಂದಿಟ್ಟರು ಅದು ಬದುಕ್ತದೆ. ಮತ್ತೆ ನೀರು ಜಾಸ್ತಿ ಹಾಕಬಾರ್ದು. ಅದು ಪಾಟಿಂಗ್ ಸಾಯಿಲ್ ಏನಿದೆ ಅಲ್ಲ, ಅದು ಚೂರು ಒಣಗಿದೆ ಅನ್ನುವಾಗ ನಿಮಗೆ ಮನಸ್ಸಿಗೆ ಬಂದಾಗ ಹಾಕಿದ್ರೂ ಆಗ್ತದೆ. ನೀವು ನೀರು ಹಾಕಿದ್ರೆ ಗಿಡ ಸಾಯ್ತದೆ, ಅದಕ್ಕೆ ಕೊಳೆ ರೋಗ ಬರ್ತದೆ, ಬೇರಿಗೆ ಕೊಳೆ ರೋಗ ಬರ್ತದೆ, ಅದಕ್ಕೆ ಆಗುದು. ಎಲೆ ದಪ್ಪ ಅಲ್ವಾ, ಸೊ ಎಲೆನಲ್ಲಿ ನೀರಿದೆ. ಸೊ ಹಾಗಾಗಿ ನೀವು ಕೇರ್ ತಗೊಳ್ಳೋ ಅಗತ್ಯ ಇಲ್ಲ. ಅದಕ್ಕೆ ಗೊಬ್ಬರವೂ ಬೇಡ, ಹಾಕ್ಬೋದು, ಬೇಡ. ಸೊ ಪಾಟಿಂಗ್ ಸಾಯಿಲ್ ಮಾತ್ರ ಒಂಚೂರು ನೀವು 60% ಸ್ಯಾಂಡ್ ಮತ್ತೆ ಬೇಕಾದರೆ 40% ಹೀಗೆ ಮಾಡಿ ಹಾಕ್ಬೋದು. ಹಾಕಿ ಸ್ವಲ್ಪ ಗೊಬ್ಬರ ಹಾಕಿದ್ರೂ ಆಯಿತು, ಇಲ್ಲದೇ ಇದ್ರೆ ಇಲ್ಲ. ನೀರು ಮಾತ್ರ ಕಮ್ಮಿ ಹಾಕಬೇಕು. ಓಕೆ ಡಾಕ್ಟರ್, ಇನ್ನು ತುಂಬೆ ಗಿಡ ಬಗ್ಗೆ ಕೇಳೋದಾದರೆ ಏನೆಲ್ಲ ಯೂಸಸ್ ಇದೆ ಅದರಿಂದ, ಹಾಗೆಯೇ ಯಾವ ರೀತಿಯಲ್ಲಿ ಬೆಳೆಸ್ಬೋದು ಅನ್ನುವಂಥದ್ದು ಕೊನೆಯದಾಗಿ ಕೇಳಬೇಕಾದ್ರೆ? ತುಂಬೆ ಗಿಡನೂ ಹಾಗೆ ತುಂಬ ಮಕ್ಕಳಲ್ಲಿ ತುಂಬ ಫೇಮಸ್. ಅದು ತುಂಬ ಚಿಕ್ಕ ಗಿಡ. ಅದು ಹಾಗೆ ಮಳೆಗಾಲದಲ್ಲಿ ಆ್ಯಕ್ಚುಲಿ ಅದು ತುಂಬ ಬೆಳೀತದೆ. ಮಳೆ ಬಂದ ಕೂಡಲೇ ಎಲ್ಲೆಲ್ಲಿ ಬೆಳೀತಾ ಹೋಗ್ತದೆ, ಅದರದ್ದು ಬೀಜ ಎಲ್ಲೆಲ್ಲಿ ಸಿಡಿದಿರ್ತದಲ್ಲ ಅಲ್ಲೆಲ್ಲಿ ಬೆಳೀತದೆ ಅದು. ಬಟ್ ನಾವು ಅದನ್ನು ಗಾರ್ಡನ್, ಮೆಡಿಸಿನಲ್ ಪ್ಲಾಂಟ್ಸ್ ಗಾರ್ಡನಲ್ಲಿ ಬೆಳೆಸ್ಬೋದು ಅದನ್ನು. ತುಂಬೆ ಗಿಡ ಮೇಯ್ನ್ಲಿ ಬಂದ್ಬಿಟ್ಟು ಫೀವರ್ಸಲ್ಲಿ ಯೂಸ್ ಮಾಡ್ತಾರೆ, ಜ್ವರದಲ್ಲಿ. ಅದು ಸಹ ಮಲೇರಿಯಾ ಜ್ವರದಲ್ಲಿ ಅದರದ್ದು ತುಂಬ ಯೂಸ್ ಇದೆ. ಫೋಕ್ಲೋರಲ್ಲಂತೂ ಅದು ಇಡೀ ಗಿಡವನ್ನು ಅರೆದು ಅದರದ್ದು ಕಷಾಯ ಕೊಡ್ತಾರೆ. ಕೆಲವರು ಅದರದ್ದು ಜ್ಯೂಸ್, ಬರೀ ಎಲೆ ತಗೊಂಡು ಜ್ಯೂಸ್ ಸಹ ಕೊಡ್ತಾರೆ. ಅದು ಡಿಪೆಂಡ್ಸ್, ಆಯಾ ಡಾಕ್ಟರ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ತುಂಬೆ ಗಿಡನೂ ಹಾಗೆ ಮಳೆಗಾಲದಲ್ಲಿ ಬರ್ತದೆ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಸ್ವಲ್ಪ ಒದ್ದೆ ಬೇಕು. ಆಮೇಲೆ ತೋಟದಲ್ಲೆಲ್ಲ ಜಾಸ್ತಿ ಆಗುತ್ತಾ? ತೋಟ ಅಂದ್ರೆ ಗಿಡಗಳಿರ್ತದೆ ನೋಡಿ, ಅದರ ಅಡಿಯಲ್ಲಿ ಬರುತ್ತೆ. ಸೊ ಶೇಡ್, ದಿನ ನೀರು ಬೀಳ್ತದೆ, ಮತ್ತೆ ಶೇಡ್ ಬೇಕು ಅದಕ್ಕೆ. ತುಂಬಾ ಬಿಸಿಲಲ್ಲಿ ಹಾಕಿ ಬಿಟ್ರೆ ಅದು ಎಲೆ ಇದಾಗಿ ಸತ್ತು ಹೋಗ್ತದೆ ಅದು ಹಾಗೆ. ಸೊ ಅದು ಅಷ್ಟೇ, ತುಂಬಾ ಕೇರ್ ಬೇಕಾಗಿಲ್ಲ. ನಾನು ಹೇಳಿದಾಗೆ ಪಾಟಿಂಗ್ ಸಾಯಿಲ್, ಮಣ್ಣು, ಕಾಲಂಶ ಸ್ಯಾಂಡ್, ವರ್ಮಿ ಕಾಂಪೋಸ್ಟ್ ಏನು ಬೇಕಾಗಿಲ್ಲ. ಅದನ್ನು ಮಿಕ್ಸ್ ಮಾಡಿ ಈ ಗಿಡವನ್ನು ನಟ್ರೆ ಅದಲ್ಲೇ ಬೆಳೀತದೆ. ಬೇರೆ ಏನು ಬೇಡ, ಒಂಚೂರು ನೀರು ಆಗಾಗ ಹಾಕಿದ್ರೆ ಆಯಿತು. ಬೇರೆ ಕೇರೇ ಬೇಕಾಗಿಲ್ಲ, ಅದು ತಾನಾಗೆ ಬೆಳೀತಾ ಹೋಗ್ತದೆ. ಜ್ವರ ಬಿಟ್ಟು ಬೇರೆ ಏನಾದಕ್ಕೂ ಉಪಯೋಗ ಇದೆಯಾ ಹೇಗೆ ಅಂತ? ಅದು ಜನರಲ್ ಟಾನಿಕ್ ಆಗಿ ಸಹ ಕೊಡ್ತಾರೆ. ಜನರಲ್ ಟಾನಿಕ್. ಹೌದು. ಓಕೆ, ಇನ್ನು ರೋಸ್ ಬಗ್ಗೆ ಕೇಳೋದಾದ್ರೆ ರೋಸ್ ಗಿಡದಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ? ರೋಸ್ ಹುಡುಗಿಯರಲ್ಲಿ ತುಂಬ ಇದಲ್ವಾ, ಫೇಮಸ್ ಅಲ್ವಾ, ಹುಡುಗಿಯರೆಲ್ಲ ರೋಸ್ ಮುಡಿತಾರಲ್ವಾ. ಸೊ ಹಾಗಾಗಿ ಎಲ್ಲರೂ ರೋಸ್ ಬೆಳೆಸ್ತಾರೆ ಮನೆಯಲ್ಲಿ ಅಲ್ವಾ. ಸೊ ರೋಸು ನಮ್ಮಲ್ಲಿ ಹಾರ್ಟಿಗೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಮತ್ತೆ ನಾನು ಹೇಳ್ತಾ ಇರೋದು ದೇಸಿ ರೋಸ್ ಬಗ್ಗೆ. ರೋಸಲ್ಲಿ 2 ವೆರೈಟಿ ಇದೆ, ಒಂದು ಹೈಬ್ರಿಡ್ ಮತ್ತೆ ಒಂದು ದೇಸಿ. ಹೈಬ್ರಿಡ್ ಮಂಗಳೂರಲ್ಲಿ ಬೆಳೆಸೋದು ತುಂಬ ಕಷ್ಟ, ಅದಕ್ಕೆ ತುಂಬ ಕೋಲ್ಡ್ ವೆದರ್ ಎಲ್ಲ ಬೇಕಾಗುತ್ತೆ. ಬೆಂಗಳೂರು ಆಚೆ ಎಲ್ಲ ಬೆಳೀತದೆ, ಇಲ್ಲಿ ಸ್ವಲ್ಪ ಬೆಳೆಯೋದು ಕಷ್ಟ. ಸೊ ನಾನು ಹೇಳ್ತಿರೋದು ದೇಸಿ ರೋಸ್ ಬಗ್ಗೆ. ಚಿಕ್ಕ ಚಿಕ್ಕ ಬಟನ್ ರೋಸ್ ಥರ ಬರುತ್ತೆ ಅದು. ಅದಕ್ಕೆ ಸಹ ಅಷ್ಟೇ ನೀರು ಜಾಸ್ತಿ ಬೇಕು.
ಪಾಟಿಂಗ್ ಸಾಯಿಲಲ್ಲಿ ನೀವು ಮಣ್ಣು, ಕಾಲಂಶ ಹೊಯ್ಗೆ, ಅದಕ್ಕೆ ಸ್ವಲ್ಪ ಗೊಬ್ಬರ ಬೇಕು. ಅದು ಗೊಬ್ಬರ ತುಂಬ ಇಷ್ಟಪಡ್ತದೆ ಅದಕ್ಕೆ. ಮತ್ತು ಬೋನ್ ಮೀಲ್ ಅಂಥದ್ದೇನಾದರೂ ಹಾಕಬೇಕು, ಆಗ ಅದಕ್ಕೆ ತುಂಬ ಹೂ ಕೊಡ್ತದೆ. ಮತ್ತು ದಿವಸಾಗ್ಲೂ ನೀರು ಬೇಕು ಅದಕ್ಕೆ, ದಿವಸಾಗ್ಲೂ ನೀರು ಬೇಕು. ನಿಮಗೆ ಅಗತ್ಯ ಇದ್ದಾಗ ರೋಸ್ ಪೆಟಲಿಂದು ಪನ್ನೀರ್ ಗುಲಾಬಿ ಮಾಡ್ತಾರಲ್ವಾ, ರೋಸ್ ವಾಟರು ಅಂಥದ್ದು ಮಾಡಿ ತಗೊಳ್ಬೋದು. ಮತ್ತು ಇನ್ ಜನರಲ್ ನಾನು ಹೇಳೋದಾದರೆ, ಇವೆಲ್ಲ ಗಿಡಗಳನ್ನು ನೀವು ಯಾವತ್ತಾದರೆ ನಡ್ತಿರಲ್ಲ ಆವತ್ತಿಂದಲೇ ಅದಕ್ಕೆ ಒಂದು ಜನರಲ್ ನೀಮ್ ಆಯಿಲ್ ಅಂತ ಒಂದಿದೆ, ಪೆಸ್ಟಿಸೈಡ್ ಬಳಸಿ, ಆರ್ಗ್ಯಾನಿಕ್ ಅದು, ಅದರಲ್ಲಿ ಇದು ಅಂಶ ಇಲ್ಲ, ಏನದು ಕೆಮಿಕಲ್ ಅಂಶ ಇಲ್ಲ. ಸೊ ನೀಮ್ ಆಯಿಲ್ ಅಂತ ಇದೆ, ಅದನ್ನು ನೀರಲ್ಲಿ ಸ್ವಲ್ಪ ಬಿಸಿ ನೀರಲ್ಲಿ ಬೆರೆಸಿ ಸ್ಪ್ರೇಯರಲ್ಲಿ ಹಾಕಿ ದಿವಸಾಗ್ಲೂ ಒಂದು 15 ದಿವಸಕ್ಕೊಮ್ಮೆ ಸ್ಪ್ರೇ ಮಾಡಿದರೆ ಇವ್ಯಾವ ಇದಕ್ಕೆ ರೋಗಗಳು ಬರುವುದಿಲ್ಲ. ಅದು ಕೀಟನಾಶಕ. ಮತ್ತು ಕೀಟ ಬರದ ಹಾಗೆ ಸಹ ನೋಡ್ತದೆ, ಕಹಿ ಅಲ್ವಾ ಅದು, ಸೊ ಕೀಟ ಬರದ ಹಾಗೆ ನೋಡ್ತದೆ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಔಷಧಿ ಸಸ್ಯಗಳ ಉಪಯೋಗಗಳಾಗಿರ್ಬೋದು ಅಥವಾ ಅದನ್ನು ಹೇಗೆ ಕಾಪಾಡಿಕೊಳ್ಬೋದು ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ಡಾಕ್ಟರ್ ಔಷಧಿ ಸಸ್ಯಗಳ ವಿಚಾರಗಳ ಕುರಿತಂತೆ ಅದನ್ನು ಹೇಗೆ ಬೆಳೆಸ್ಬೋದು, ಹಾಗೆಯೇ ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಬೋದು, ಅದರಿಂದ ಏನೆಲ್ಲ ಯೂಸಸ್ ಇದೆ ಎಲ್ಲದನ್ನು ಕೂಡ ತಿಳಿಸ್ಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.